ಕರ್ನಾಟಕ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಂಗಸಂಸ್ಥೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ 16ನೇ ಪದವಿ ಪ್ರದಾನ ಕಾರ್ಯಕ್ರಮವು ನಗರದ ಪುರಭವನದಲ್ಲಿ ನಡೆಯಿತು. ಪದವಿ ಪ್ರದಾನ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಂಗಳೂರು ದಕ್ಷಿಣ ವಲಯ ಸಹಾಯಕ ಪೊಲೀಸ್ ಆಯುಕ್ತೆ ವಿಜಯಕ್ರಾಂತಿಯವರು ಮಾತನಾಡಿ, ಆಯುರ್ವೇದ ಭಾರತೀಯ ವೈದ್ಯ ಪರಂಪರೆ. ಇದು ನಮ್ಮ ಪಾರಂಪರಿಕ ಜೀವನ ಪದ್ಧತಿಯ ಭಾಗವೂ ಹೌದು. ಆಯುರ್ವೇದವನ್ನು ಇನ್ನಷ್ಟು ಜನಮಾನಸಕ್ಕೆ ತಲುಪಿಸುವ ಜವಾಬ್ದಾರಿ ಆಯುರ್ವೇದ ವೈದ್ಯರ ಮೇಲಿದೆ ಎಂದು ಹೇಳಿದರು. After graduation they choose many other professions. Engineering ಒಂದು ಬಿಟ್ಟು ಬೇರೆ ಎಲ್ಲ ಮಾಡೋಕ್ಕೆ ತುಂಬ ಜನಕ್ಕೆ ಇಷ್ಟ. ಆದರೆ ನಾವು ಡಾಕ್ಟರ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು that is the amount of scope that your job holds. That is the amount of highness that is associated with your profession. ಸೊ ನೀವು ಅದನ್ನ ಅತಿ ಜಾಗರೂಕತೆಯಿಂದ ಮತ್ತೆ ಎಕ್ಸ್ಟ್ರಾ ಕೇರ್ಫುಲ್ ಕಾಶಿಯಸ್ ಆಗಿ ನೀವು ಅದನ್ನ ನಿಭಾಯಿಸಬೇಕಾಗಿ ಬರುತ್ತೆ. ದ ರೆಸ್ಪಾನ್ಸಿಬಿಲಿಟಿ ಆನ್ ಯು ಗೈಸ್ ಇಸ್ ಹೈ ಬಿಕಾಸ್ ಬೇರೆ ಎಲ್ಲ ಪ್ರೊಫೆಷನ್ಸ್ ಅಲ್ಲಿ ಮೋಸ್ಟ್ಲಿ ದೇ ಡೀಲ್ ವಿತ್ ಮಷೀನ್ಸ್ ಆ್ಯಂಡ್ ಥಿಂಗ್ಸ್ ದಟ್ ಡೋಂಟ್ ಹ್ಯಾವ್ ಲೈಫ್. ಬಟ್ ನೀವು ಡೀಲ್ ಮಾಡ್ತಿರೋದು ಪ್ರೀಷಿಯಸ್ ಹ್ಯೂಮನ್ ಲೈಫ್ ಜೊತೆ. ಸೊ ಅದಾಗಿ ಬಂದಾಗ ಯು ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್, ಐ ಮಸ್ಟ್ ಸೇ. ಅದನ್ನು ಹೇಳ್ತಾ ಆಲ್ಸೋ ಈಗ ಆಯುರ್ವೇದ ಅಂತ ಬಂದಾಗ ಯು ಆರ್ ಆಲ್ ಆ್ಯಕ್ಚುಲಿ ಅಪ್ಹೋಲ್ಡಿಂಗ್ ದ ಲೈಫ್ ಆಫ್ ಇಂಡಿಯಾ. ನಮ್ಮ ಒಂದು ಇಂಡಿಯಾದ ಭಾರತೀಯ ಸಂಸ್ಕೃತಿ ಕೆಲವೊಂದು ಏನೇನಿದೆ, ನೃತ್ಯಗಳಿರ್ಬೋದು, ಬೇರೆ ಎಲ್ಲ, ಅದ್ರ ಜೊತೆ ವೈದ್ಯಕೀಯ ಪ್ರಾಕ್ಟೀಸ್ ಅಂತ ಬಂದಾಗ ಆಯುರ್ವೇದ ಮತ್ತು ಯೋಗ ಇದರ ಮೂಲಕ ನೀವು ನಮ್ಮ ಇಂಡಿಯಾದ ಒಂದು ಜೀವವನ್ನು ಎತ್ತಿಡಿತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಅದನ್ನು ನೀವು ಅತಿ ಇದರಿಂದ ಬಿ ಪ್ರೌಡ್ ಟು ಬಿ ಡಾಕ್ಟರ್ಸ್ ಹೂ ಆರ್ ಪ್ರಾಕ್ಟೀಸಿಂಗ್ ಆಯುರ್ವೇದ. ತುಂಬ ಜನ ಡಿಮೋಟಿವೇಟ್ ಆಗ್ತಾರೆ, ಓಕೆ ಆಯುರ್ವೇದಕ್ಕೆ ಮೇ ಬಿ ಸ್ಕೋಪ್ ಇಲ್ಲ ಆಫ್ಟರ್ ಗ್ರ್ಯಾಜುಯೇಷನ್, ಮೇ ಬಿ ಐ ಶುಡ್ ಡೂ ಸಮಥಿಂಗ್ ಎಲ್ಸ್, ಆ ಥರ ಜಾಸ್ತಿ ಜನಕ್ಕೆ ಭಾವನೆ ಇದೆ. ಬಟ್ ಐ ಮಸ್ಟ್ ಸೇ ಐ ಪರ್ಸ್ನಲಿ ಆಲ್ಸೋ ಬಿಲೀವ್ ಇನ್ ಆಯುರ್ವೇದ. ನನಗೆ ಯಾವುದೇ ದ ಫಸ್ಟ್ ಥಿಂಗ್ ಐ ಗೋ ಟು, ದ ಫಸ್ಟ್ ಪರ್ಸನ್ ದಟ್ ಐ ಗೋ ಟು ವೆನ್ ಐ ಆಮ್ ನಾಟ್ ವೆಲ್ ಈಸ್ ಅನ್ ಆಯುರ್ವೇದಿಕ್ ಡಾಕ್ಟರ್, ಐ ಮಸ್ಟ್ ಸೇ. ಯಾಕಂದರೆ ಯಾವುದು ಇಲ್ ಎಫೆಕ್ಟ್ಸ್ ಇಲ್ಲ, ಐ ಬಿಲೀವ್ ಇನ್ ದ್ಯಾಟ್, ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತೆಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರು ಮಾತನಾಡಿ, 70% ರೋಗಗಳನ್ನು ಗುಣಪಡಿಸುವ ಶಕ್ತಿ ಆಯುರ್ವೇದ ಪದ್ಧತಿಗೆ ಇದೆ. ಒಂದೊಮ್ಮೆ ತೆರೆಮರೆಗೆ ಹೋಗಿದ್ದ ಆಯುರ್ವೇದ ಇಂದು ವಿಶ್ವದೆಲ್ಲೆಡೆ ಹೆಚ್ಚು ಪ್ರಚಲಿತಕ್ಕೆ ಬರುತ್ತಿದೆ. ರೋಗಿಗಳಲ್ಲಿ ವಿಶ್ವಾಸ ಮೂಡಿಸುವುದರೊಂದಿಗೆ ಈ ಪದ್ಧತಿಯನ್ನು ಉಳಿಸುವುದು ಪ್ರತಿಯೊಬ್ಬ ಆಯುರ್ವೇದ ವೈದ್ಯರ ಜವಾಬ್ದಾರಿಯಾಗಿದೆ ಎಂದರು. ಸೊ ಆಯುರ್ವೇದದಲ್ಲಿ ನೀವೇನು ಮಾಡಬಹುದು? ಸಿ 70% of the diseases can managed by Ayurveda. See, only 30%, ಅದರಲ್ಲಿ ಆಕ್ಸಿಡೆಂಟ್ ಇರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ ಇಶ್ಯೂಸ್ ಇರ್ಬೋದು, ಎಮರ್ಜೆನ್ಸಿ ಇರ್ಬೋದು, ಇದನ್ನೆಲ್ಲ ಅಲೋಪತಿಯವರಿಗೆ ಬಿಟ್ಟರು ಕೂಡ ಸ್ಟಿಲ್ ವಿ ಹ್ಯಾವ್ 70%. ಸಿ ಇಂಡಿಯಾ ಈಸ್ 150 ಕೋಟಿ ಜನ ಪಾಪ್ಯುಲೇಟೆಡ್ ನೇಷನ್ ನಮ್ಮದು. ಇಷ್ಟು ಬೇಕಾದಷ್ಟು ವಿ ಹ್ಯಾವ್ ಗಾಟ್ ಅ good market for Ayurveda and all the medical systems. So ಇಲ್ಲಿ being a doctors, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಸಂಹಿತೆಗಳಲ್ಲಿ ಕೂಡ ಈಗಾಗಲೇ ಎಲ್ಲರೂ ಹೇಳಿದರು ವಾಟ್ ಆಯುರ್ವೇದ ಸೇಸ್ ಅಬೌಟ್ ಎ ಡಾಕ್ಟರ್. ಸೊ ಮೇನ್ ಅಂತ ಹೇಳಿದರೆ ನಮ್ಮ ಆಯುರ್ವೇದದಲ್ಲಿ 4 ಪಿಲ್ಲರ್ ಇದೆ ಟ್ರೀಟ್ಮೆಂಟ್: ಬಿಷಕ್ ದ್ರವ್ಯ ಉಪಸ್ಥಾತ ರೋಗಿ ಪಾದ ಚತುಷ್ಟಯಂ. ಸೊ ಇಲ್ಲಿ ಬಿಷಕ್ ರೋಗಿ, ದೆನ್ ಅಟೆಂಡರ್, ದೆನ್ ದ್ರವ್ಯ. ಇಲ್ಲಿ ನಮ್ಮ ಯಾರಿಗೆ ವೈದ್ಯರಿಗೆ ಬಿಷಕಿಗೆ ಏನಿರಬೇಕು, ಅವನಿಗೆ ಸರಿಯಾದಂತಹ ನಾಲೆಜ್ ಇರಬೇಕು, ಸಬ್ಜೆಕ್ಟ್ ಇದ್ದು ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಾಟಿಕಲ್ ನಾಲೆಜ್. ದೆನ್ ಶಸ್ತ್ರಾಭ್ಯಾಸ, ಇದ್ರ ಬಗ್ಗೆ ಅವನು ಎಲ್ಲ ಕಲ್ತ್ಕೊಂಡಿರ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಡೆಡಿಕೇಟೆಡ್ ಆ್ಯಂಡ್ ದಕ್ಷ ಅಟೆಂಡರ್ ಇರಬೇಕು. ಈ ರೋಗಿ ಪೇಷಂಟ್ ಏನು ಅವನು ಇರಬೇಕು ಅಂತ ಹೇಳಿದರೆ ಅವನಿಗೆ ನಿಮ್ಮ ಟ್ರೀಟ್ಮೆಂಟನ್ನು ತಗೊಳ್ಳುವಂತಹ ಶಕ್ತಿ ಇರಬೇಕು, ಮತ್ತು ನಿಮ್ಮಲ್ಲಿ ಅವನಿಗೆ ನಿಷ್ಠೆ ಇರಬೇಕು. ಅದೇ ರೀತಿ ಎಲ್ಲ ರೋಗಗಳನ್ನು ಟ್ರೀಟ್ ಮಾಡಲಿಕ್ಕೆ ಬೇಕಾದಂತಹ ದ್ರವ್ಯ ಔಷಧ ಕೂಡ ಇರಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ರಜನೀಶ್ ಸೊರಕಿಯವರು ಮಾತನಾಡಿ, ವೈದ್ಯ ಪದವಿ ಪಡೆದ ವಿದ್ಯಾರ್ಥಿಗಳು ರೋಗಿಗಳಿಗೆ ಚಿಕಿತ್ಸೆಯ ಜೊತೆಗೆ ನಮ್ಮ ಪ್ರಾಚೀನ ವೈದ್ಯ ಪರಂಪರೆಯನ್ನು ಉಳಿಸುವ ಕಾರ್ಯ ಆಗಬೇಕು ಎಂದರು. Today we gather in the sacred spirit of celebration, not just of academic achievement, but of a deeper calling
You, our graduates, are stepping into a lineage that is over 5,000 years old. Ayurveda is not merely a system of medicine, it is a philosophy of life, a science of balance, and a gift of healing rooted in nature and dharma. To our graduates, you entered these halls as seekers, you leave today as healers. You have studied the rhythms of Prakriti, the wisdom of doshas, the power of herbs, and the subtle art of diagnosis. But beyond textbooks and exams, you have cultivated something far more precious, the ability to listen to the body, to the pulse, to the silence between symptoms. As Ayurvedic physicians, your role is not just to treat disease, but to restore harmony. You are custodians of a tradition that sees the patient not as a case, but as a soul. Let your practice be guided by compassion, precision, and the humility to keep learning. ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಸುಚಿತ್ರಾ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿ ಯುಕೆ ಖಾಲಿದ್, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಉದಯ್ ಡಿಕೆ, ಪ್ರಾಂಶುಪಾಲ ಡಾಕ್ಟರ್ ಸಜಿತ್ ಎಂ ಉಪಸ್ಥಿತರಿದ್ದರು. ಉಪಪ್ರಾಂಶುಪಾಲ ಡಾಕ್ಟರ್ ಅಜಿತ್ ಕಾಮತ್ ಸ್ವಾಗತಿಸಿ ಡಾಕ್ಟರ್ ವಹಿದಾ ಬಾನು ವಂದಿಸಿದರು. ಡಾಕ್ಟರ್ ಜಿ ಶ್ವೇತಾ ಪ್ರಭು ಮತ್ತು ಡಾಣಾ ಕೃತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.